ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆದ ಒಡಿಪು ಶ್ರೀಕೃಷ್ಣ ಮಠದ ಆಂಗಣೋಡು ನಡಪಾಯಿನ ಕಿಶೋರ ಯಕ್ಷಗಾನ ಸಂಭ್ರಮ 2022 ಮುಗಿತಲೋಡು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನೀಲ್ ಕುಮಾರ್ ಬರವು ಕಲ್ಪವನಕ್ಲಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿನ ಕುರಿದು ಮರ್ಯಾದೆ ಮಲ್ತೀರು. ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಒಡಿಪು ಶ್ರೀಕೃಷ್ಣ ಮಠದ ಅಂಗನೋಡು ಪರ್ಯಾಯ ಶ್ರೀ ಕೃಷ್ಣಾಪುರ ಮಠದ ನಿಲೇಟು ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಅಂಚಿನ ಯಕ್ಷ ಶಿಕ್ಷಣ ಟ್ರಸ್ಟ್ ಒಡಿಪುದ ಜೊತೆ ಸೇರಿಗಿಡು நடத்தின ಕಿಶೋರ ಯಕ್ಷಗಾನ ಸಂಭ್ರಮ 2022 ಮುಗಿತಲಲೇಸಿಡು ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಜೋಕ್ಲೆಗ್ ಯಕ್ಷ ಬರವು ಕಲ್ಪಾಯಿನ ಗುರುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ಪೇರು. ಯಕ್ಷಗಾನ ಜನಕ್ಲಿಗೆ ದೇವಿರ ಬೊಕ್ಕ ಪುರಾಣ ಕಥೆಗಳನ್ನ ತೆರಿಪಾದಂಡು ಇತ್ತಿದ ಜನಕ್ಲಿಗೆ ಆಧ್ಯಾತ್ಮದ ಬಗೆಟ್ ತೆರಿಯರೆ ಒಂದೊಂದು ವೇದಿಕೆ ಆವಡಂದು ಸ್ವಾಮೀಜಿ ಎಡ್ಡೆಪ್ಪು ಬಯಕೆರು. ಒಳ್ಳೆ ಅರ್ಥ ಮಾಡಿಕೊಳ್ಳುವಂತಹ ಯಾರು ಕಲಾವಿದರಿಗೂ ಕೂಡ ಆ ಒಂದು ಸಂಸ್ಕಾರವನ್ನು ಇರ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಷಯ ನಾನು ತಿಳ್ಕೊಂಡಿದ್ದೇನೆ. ಆದ ಕಾರಣ ಈ ಒಂದು ಕಲೆಯನ್ನು ನಾವೆಲ್ಲರೂ ಕೂಡ ಕಲಿತುಕೊಳ್ಬೇಕಾದ್ದು ಬಹಳ ಒಂದು ಒಳ್ಳೆಯ ವಿಚಾರ. ಅದು ಆ ಒಂದು ಕಲೆ ಇಲ್ಲಿನವರಿಗೆ ಬೇಕು. ಯಾಕೆ ನಮ್ಮದೇ ಜಾನಪದ ಕಲೆ ಇದು. ಅದರ ಜೊತೆಗೆ ಇಲ್ಲಿ ಬಂದಂತಹ ಯಾರು ಪರಸ್ಥಳದವರು ಕೂಡ ಈ ಕಲಿತಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಂದು ಸಂತೋಷದ ಸಂಗತಿ. ಅವರವರ ಕಲೆಯಲ್ಲಿ ಅವರವರ ನೆಲದಲ್ಲಿ ಬೇರೆ ಬೇರೆ ಕಲೆಗಳು ಇರಬಹುದು. ಕರ್ನಾಟಕ ಸರ್ಕಾರದ ಇಂಧನ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನೀಲ್ ಕುಮಾರ್ 10ನೇ ಕ್ಲಾಸ್ ಪರೀಕ್ಷೆಡಿ ಹೆಚ್ಚ ಮಾರ್ಕ್ಸ್ ದೆತ್ತಿನ ಶಾರದ ಬರವು ಕಲ್ಪವನಕ್ಲಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿ ಕುರಿದು ಮರ್ಯಾದೆ ಮಲ್ತೇರು. ಶಾಸಕರು ರಘುಪತಿ ಭಟ್ ಗುರುಕಾರ್ಮೆ ವಹಿಸಿದ್ದಿರು. ಅಂಬಲಪಾಡಿ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿ ಬಿ ವಿಜಯಬಲ್ಲಾಳ್, ಒತ್ತೂರು ಪ್ರವೀಣ್ ಶೆಟ್ಟಿ ಪೂನಾ, ಪಣಂಬೂರು ವಾಸುದೇವ ಐತಾಳ್, ಒಡಿಪುದ ಡಿಡಿಪಿಐ ಎನ್ ಶಿವರಾಜ್, ಡಯಟ್ ಒಡಿಪುದ ಡಾಕ್ಟರ್ ಅಶೋಕ್ ಕಾಮತ್, ಬ್ರಹ್ಮಾವರ ಶಿಕ್ಷಣಾಧಿಕಾರಿ ರಂಗನಾಥ ಕೆ, ಒಡಿಪು ಶಿಕ್ಷಣಾಧಿಕಾರಿ ಡಿಎಚ್ ಚಂದ್ರೇಗೌಡ, ಒಡಿಪು ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆದ ಜಾಹ್ನವಿ, ಒಡಿಪು ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ್ ರಾವ್, ಕಾರ್ಯಂತಿರು ಮುರಳಿ ಕಡೆಕಾರ್ ಪಾಲ್ಗೊಂಡಿರು. ಮದಿಮೆದ ದಿಬ್ಬಣ ಪೋಂದಿತ್ತಿನ ಇನೋವಾ ಕಾರು ಮಗರು ನಡೆದವರ ಆ ಗಾಡಿ ಇತ್ತಿನ ಅಪ್ಪೆ ಬೊಕ್ಕ ಬಾಲೆ ತೀರ್ದು ಬಾಕಿ 4 ಜೋರದ ಪೆಟ್ಟಾಯಿನ ಬೇಜಾರದ ಸಂಗತಿ ಸುಳ್ಳಿ ಕೈತೆಲ್ದ ಜಾಲ್ಸೂರು ಕಾಸರಗೋಡು ಮಾರ್ಗದ ಪರಪ್ಪೆ ಪನ್ಪಣವರು ನಡೆತದೆ. ಮದಿಮೆದ ದಿಬ್ಬಣ ಪೋಂದಿತ್ತಿನ ಇನೋವಾ ಕಾರು ಮಗರು ನಡೆದವರ ಆ ಗಾಡಿ ಇತ್ತಿನ ಅಪ್ಪೆ ಬೊಕ್ಕ ಬಾಲೆ ತೀರ್ದು ಬಾಕಿ 4 ಜೋರದ ಪೆಟ್ಟಾಯಿನ ಬೇಜಾರದ ಸಂಗತಿ ಸುಳ್ಳಿ ಕೈತೆಲ್ದ ಜಾಲ್ಸೂರು ಕಾಸರಗೋಡು ಮಾರ್ಗದ ಪರಪ್ಪೆ ಪನ್ಪಣವರು ನಡೆತದೆ. ಸುಳ್ಳಿದ ನಾವೂರು ಬೋರುಗುಡ್ಡೆ ಅಬ್ದುಲ್ಲಾ ಪನ್ಪನಾರಿನ ಮಗಳು ಪರಪ್ಪೆದ ಶಾನ್ ಪನ್ಪನಾರಿನ ಬುಡಿದಿ 28 ವರ್ಷದ ಶಾಹೀನ ಬೊಕ್ಕ 3 ವರ್ಷ ಪ್ರಾಯದ ಬಾಲೆ ಶಜ್ಜ ಜೀವ ಕಳವಂದೇರು. ಇನೋವಾ ಗಾಡಿ ಎತ್ತಿನ ಬಾಕಿ 4 ಜೋರದ ಪೆಟ್ಟಾದು ಕಾಸರಗೋಡು ಆಸ್ಪತ್ರೆ ಕೊನೋದು 5 ಬೊಕ್ಕ ಕುಡ್ಲದ ಆಸ್ಪತ್ರೆಗೆ ಪಾಡ್ದನೆಂದು ತಿಳಿದು ಬೈದಂಡು. ಅಪ್ಪೆ ಬೊಕ್ಕ ಬಾಲದ ಪುಣ ಸುಳ್ಳಿದ ಕೆವಿಜಿ ಆಸ್ಪತ್ರೆಗೆ ಸಾಗಾದು ಪುಣ ಪರೀಕ್ಷೆ ನಡಪಾದು ಕುಟುಂಬದ ಕಲೆಗೆ ಬುಡ್ದು ಕೊಡ್ತುಂಡು. ಸುಳ್ಳಿಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಕುಡ್ಲದ ಪಂಪೆಲ್ಡು ಶಿವರಾಜ್ ಪನ್ಪನಾರಿಗೆ ಬೂರ್ದು ತಿಕ್ಕನ ಕಾಸ್ದ ವಾರಸ್ದಾರೆ ತಾನಂದು ಒರಿ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಬತ್ತನ ಬಗಿಟ್ಟು ತೆರಿದು ಬೈದಂಡು. 2 ವಾರ ಕರಿದು ಬತ್ತನಾರು ತಾನು ಬಜ್ಜಿ ಬೇರದಾಯಿ ಐಟು 10 ಲಕ್ಷ ರೂಪಾಯಿ ಇತ್ತುನಂದು ಪಂತೇರಿಗೆ. ಕುಡ್ಲದ ಪಂಪೆಲ್ಡು ಪರ್ಪನ ಅಭ್ಯಾಸದ ಶಿವರಾಜ್ ಪನ್ಪನಾರಿಗೆ ಬೂರ್ದು ತಿಕ್ಕಿನ ನೋಟು ಬಂಡಲ್ದ ವಾರಸ್ದಾರಿರು ಪಂಡೊಂದು ಒರಿ ಬೈದೇರು. ಆರ್ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಬತ್ತನ ಬಗೆಟ್ಟು ತೆರಿದು ಬೈದಂಡು. ಬತ್ತನ ಜನ ತಾನ ಬಜ್ಜೆ ಬೇರದಾಯಿ ಕಾಸ್ಕೊನದು ಪೋನಾಗ ಬೂರ್ದು ಪೋತುಂಡು ಐಟು 10 ಲಕ್ಷ ರೂಪಾಯಿ ಇತ್ತಿನಂದು ಪೊಲೀಸರ ಪಂತೆರಿಗೆ. ನನ್ನ ಈ ಬಗೆಟ್ ಕೋಟುಡೆ ನಿಗಂಟು ಮಲ್ತೊಂದು ಇತ್ಯರ್ಥ ಮಲ್ತೊಂದಿರೆ ಪೊಲೀಸರು ಆ ವ್ಯಕ್ತಿಗೆ ತಿರಿಪಾದಿರಂದು ವರದಿ ಆತಂಡು. ನವೆಂಬರ್ 25 ಕಾಸ್ದ ಬಂಡಲ ಪಂಪಲ್ ಬಸ್ ಸ್ಟ್ಯಾಂಡ್ ಕೈತಲ್ ಶಿವರಾಜ್ಗೆ ತಿಕ್ಕಿದು ಅವೇಟು ಒಂತೆ ತುಕಾರಾಮ್ ಪನ್ಪನಾರಿಗೆ ಕೊರ್ದು ಅಕೇರಿಗೆ ಪೊಲೀಸರಿಗೆ ಗೊತ್ತಾದು ಶಿವರಾಜುಡ ಇತ್ತನ ಕಾಸನ್ನು ಸ್ವಾಧೀನಕ್ಕೆ ತಂದಿರು. ತುಕಾರಾಮನ ಇಲ್ಲದಕ್ಲು ಅಕ್ಲಿಗೆ ಬತ್ತನ ಕಾಸಿನ ಪಿರ ಕಾಣತದು ಪೊಲೀಸ್ ಸ್ಟೇಷನ್ ಕೊಡ್ತೀರು. ಆಡೈತೆ ಒರಿ ಸ್ಟೇಷನ್ಗೆ ಪೋದು ಅವು ಕಾಸು ಎಣ್ಣ ಅಂದು ಪಂತೀರು. 2 ವಾರಡು ಬೊಕ್ಕ ಒರಿ ಬತ್ತದು ಅವು ಎಣ್ಣ ಕಾಸಂದು ಪನ್ಪನ ಸಂಗತಿ ಸಂಶಯಗೂ ಇಡೆ ಮಾಲ್ತು ಕೊಡ್ತುಂಡು. ಪೊಲೀಸ್ ತನಿಖೆ ದುಂಬರಿದಿಂಡು. ಮೂಡುಬಿದಿರೆ ಎಕ್ಸಲೆಂಟ್ ಕಾಲೇಜಿದ 10ನೇ ವರ್ಷದ ಸಂಭ್ರಮ 3 ದಿನ ಗೌಜಿಡು நடத்தது. ಐತರ ನಡಪಾಯಿನ ಮುಗಿತಲಲೇಸಿಡು ವಿಧಾನ ಪರಿಷತ್ ಸದಸ್ಯರು ಸಹ್ಯಾದ್ರಿ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಮಲ್ಲ ಬಿನ್ನಿರಾದು ಪಾಲ್ಗೊಂಡಿರು. ಮೂಡುಬಿದಿರೆ ಎಕ್ಸಲೆಂಟ್ ಕಾಲೇಜಿದ 10ನೇ ವರ್ಷದ ಸಂಭ್ರಮ 3 ದಿನ ಗೌಜಿಡು நடத்தது. ಐತರ ನಡಪಾಯಿನ ಮುಗಿತಲಲೇಸಿಡು ವಿಧಾನ ಪರಿಷತ್ ಸದಸ್ಯರು ಸಹ್ಯಾದ್ರಿ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಮಲ್ಲ ಬಿನ್ನಿರಾದು ಪಾಲ್ಗೊಂಡಿರು. ಎಕ್ಸಲೆಂಟ್ ಕಾಲೇಜ್ ಗುರುಕಾರ್ಯರು ಯುವರಾಜ್ ಜೈನ್ ಗುರುಕಾರ್ಮೆ ವಹಿಸಿದ್ದಿರು. ಅದಾನಿ ಸಂಸ್ಥದ ತೆನ್ಗೈ ಭಾರತ ಗುರುಕಾರ್ಯರು ಕಿಶೋರ್ ಆಳ್ವ ಬೊಕ್ಕ ಬೆದ್ರದ ಚೌಟೇರ್ನ ಅರಂತಲ್ದ ಕುಲದೀಪಿಯಂ ಬಿನ್ನೆರಾದು ಪಾಲ್ಗೊಂಡು ಬೇತೆ ಬೇತೆ ಪಂತರೋಡು ಗೆಂದನಕ್ಲೆಗ್ ಬೊಕ್ಕ ಬರವು ಕಲ್ಪನ ಬಿರ್ಸೇರಿಗೆ ಇನಾಮಲಿನ ಪಟ್ಟದ ಮರ್ಯಾದೆ ಮಲ್ತೀರು. ಪ್ರಿನ್ಸಿಪಾಲ್ ಪ್ರದೀಪ್ ಕುಮಾರ್ ಶೆಟ್ಟಿ ಎಕ್ಸಲೆಂಟ್ ಕಾಲೇಜಿದ ವರದಿ ದುಂಬುದಿಯರು. ಇಂಗ್ಲಿಷ್ ಮಾಧ್ಯಮ ಶಾಲೆದ ವರದಿನ ಮುಖ್ಯೋಪಾಧ್ಯಾಯರು ಶಿವಪ್ರಸಾದ್ ಭಟ್ ದುಂಬುದಿಯರು.
ಯಾರು ಲೆಕ್ಚರ್ ಪಾಠ ಮಾಡ್ತಾರಲ್ಲ ಅದು ನಿಮಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಸರಿ ತಪ್ಪು ಅನ್ನೋದನ್ನ ನೀವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಆದರೆ ಅದೇ KG ಅಥವಾ 1-2ನೇ ಕ್ಲಾಸ್ ಮಕ್ಕಳಿಗೆ ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ. ಆದರೆ ನಾನು ಒಂದು ಇಲ್ಲಿಯ ಅಧ್ಯಾಪಕರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಲೆಕ್ಚರರ್ಸ್ ಆಗದೆ ನೀವು ಟೀಚರ್ಸ್ ಆಗಿ, ಗುರುಗಳಾಗಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. As you will get an opportunity to enjoy, thrill and also opportunity to explore yourselves of hidden talents, such type of annual day celebrations also show sign of your marching forward in your education track. By your hard work and by dedication to maintain high standards, you earn your degrees and awards. It's a moment of pride for you as much as it is for your teachers, parents and those who had any part in shaping your life so far. ಯುವರಾಜ್ ಜೈನ್, ಸಂಸದ ಕಾರ್ಯಂತಿರು ರಶ್ಮಿತಾ ಜೈನ್, ವೆನಿಸಾ ಬುಕ್ಕ ಪ್ರಶಾಂತ್ ಆರ್ ಪಾಲ್ದೆ ತುಂಡೇರು. ಕುಡ್ಲದ ಪಂಪಲ್ ಕೈತಲ್ ಕಟ್ಟದ್ನ ಲೋಟಸ್ ಪ್ರಾಪರ್ಟೀಸ್ ದ ಲೋಟಸ್ ಗ್ಯಾಲಕ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸೋಮವಾರ ಉದಿಪನಾಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಲೋಟಸ್ ಗ್ಯಾಲಕ್ಸಿ ಕಾಂಪ್ಲೆಕ್ಸ್ ಉದಿಪನ ಮಲ್ತೇರು. ಕುಡ್ಲದ ಪಂಪಲ್ ಕೈತಲ್ ಕಟ್ಟದ್ನ ಲೋಟಸ್ ಪ್ರಾಪರ್ಟೀಸ್ ದ ಲೋಟಸ್ ಗ್ಯಾಲಕ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ದ ಉದಿಪನ ಕಾರ್ಯಕ್ರಮ ಸೋಮವಾರ ನಡತಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಲೋಟಸ್ ಗ್ಯಾಲಕ್ಸಿ ಕಾಂಪ್ಲೆಕ್ಸ್ ಉದಿಪನ ಮಲ್ತೇರು. ಸ್ವಾಮೀಜಿಯರ ಆಶೀರ್ವಚನ ಕೊರ್ದು ಪ್ರಾಮಾಣಿಕ ಪ್ರಯತ್ನ ಓಲು ಉಂಡ ಅವಳು ಮಾತ ಕೆಲಸ ಕಾರ್ಯಲು ಸರಿಯಾದ ನಡಪುಂಡು ಅವಳು ಭಗವಂತನ ಅನುಗ್ರಹ ಉಂಡೆ ಉಂಡು ಪ್ರಾಮಾಣಿಕತೆ ಒಟ್ಟುಗೂ ದೈವಾನುಕಾಲ ಆಂಡ ಬದುಕುಡು ಖಂಡಿತವಾದ ಮಿತ್ತು ಪೌಲಿಂದು ಪಂಡೇರು. ಖಂಡಿತವಾದ ಸಂತೋಷ ಆಗ್ತದೆ ಈ ಸಂದರ್ಭ ಪಡ್ಕೊಂಡು ಸಂತೋಷಗಳೇ ಸಂಪತ್ತು ಸಂತೋಷ ಮುಖ್ಯವಾದ ವಿಷಯ ಧರ್ಮ ಇಚ್ಚಿನ ಧರ್ಮಡು ನಮ್ಮ ನಡಪಂದು ಆಂಡ ಇಹಪರದಲ್ಲಿ ಸುಖವನ್ನು ಕಾಣಬಹುದು ತೀರ್ಣಕ್ರನ ಪಾತ್ರ ಧರ್ಮಶ್ರದ್ಧೆ ಕೊಡುಗೆ ಧರ್ಮ ಪ್ರಜ್ಞೆ ನಡಪೊಡಿಗೆ ಅವಾಗ ನನಗೆ ಈಗ ಮೂಲ ಅಂಚಿ ಮುಂದೊಂದಾಡ ಅಂಚಿಗೆ ಅಷ್ಟಮೇಕ ಸುಖ ಪ್ರಾಪ್ತಿಯಾದ ಸಾಧ್ಯತೆ ಉಂಟಿಂದ ಧರ್ಮದ ಅವಶ್ಯ. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ತಾನು ನೂದೆಡ್ದಲ ಹೆಚ್ಚ ದೇಶಗಳಿಗೆ ತಿರ್ಗಾಟ ಮಂತದೆ ಆಂಡ ಇತ್ತಿದ ಮಟ್ಟದ ಸವಲತ್ತುಲು ಉಪ್ಪುನ ಕಟ್ಟಣರು ವ್ಯವಸ್ಥೆಲು ಸಾಧನಲು ಕುಡ್ಲಾಡು ಉಂಡು ಪನ್ಪುಣ ವಿಶೇಷವಾದುಂಡು. ಖಾಸಗಿ ಸಂಘ ಸಂಸ್ಥೆಲು ಉದ್ಯಮಿಲು ಮಲ್ಪುನ ಕೆಲಸ ಪೊಗರೊಡಾಯಿನ ಒಂದು ಪಂಡೇರು. ಏರಿ ಸಮಾಜದ ತುಳಿತ ವರ್ಗಗೂ ಒಳಗಾತಿರ ಅಕ್ಲಿಗೆ ಸಪೋರ್ಟ್ ಮಲ್ಪೋಡು ಓಲು ಮಸ್ತ್ ಹಿಂದುಳಿದ ಪ್ರದೇಶ ಉಂಡ ಐಕೆ ಸಪೋರ್ಟ್ ಮಲ್ಪೋಡು ಒಂದು ಪರ ಬೇಸಿಕ್ ನೀಡ್ಸ್ ಕೊರ್ಪಿನಂಚಿನ ಸರ್ಕಾರದ ಕರ್ತವ್ಯ ಅಂಡ ಬೇಸಿಕ್ ನೀಡ್ಸ್ ಆಯ್ ಬಕ್ಕ ನನ್ನ ಒಂಜಿ ಹಂತಗೂ ಕೊನೋಡು ಪಂಡ ಅಡ್ ಮಿತ್ತು ಪೋಡು ಪಂಡ ಐಕ ಎಂಟರ್ಪ್ರಿನರ್ಸ್ ಅಕ್ಲೇನ್ ಪನ್ ಬೇರೆ ಅಕ್ಲೇನ್ ಏರು ಪಂಡ ಎಂಟರ್ಪ್ರಿನರ್ಸ್ ಪಂಡ ಅಕ್ಲ ಸ್ವಂತ ಕಾರ್ಡ್ ಅಕ್ಲು ಉತ್ತುನ ಒಟ್ಟಿಗೆ 4 ಜನನು ಉಂಟಾವನಂಚಿನ ಬೇಲೆ ಪಲ್ಪಿರುತ್ತೆ ಅಕ್ಲೇನ್ ಎಂಟರ್ಪ್ರಿನರ್ಸ್ ಪನ್ಪೇರು. ಕರ್ನಾಟಕ ಕ್ಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಡೋಳ ಪಾತಿರ್ದು ಲೋಟಸ್ ಪ್ರಾಪರ್ಟೀಸ್ಗೆ ಎಡ್ಡೆಬ್ಬ ಎಕ್ಕೇರು. ಸ್ವಕರ್ಮಣ ತಮಗಚ್ಚ ಸಿದ್ಧಿ ವಿನ್ನಂತಿ ಮಾನವಾಹ ಅಂದ್ರೆ ಯಾರು ತನ್ನ ಕರ್ಮವನ್ನ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡ್ತಾನೆ ಅಲ್ಲಿ ನನ್ನನ್ನು ಕಾಣಬಹುದು, ಅಂದ್ರೆ ಭಗವಂತನನ್ನ ಕಾಣಬಹುದು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದ. ಇವತ್ತಿಬ್ಬರು ಕೂಡ ತಮ್ಮ ಈ ಕರ್ಮ ಏನಿದೆ, ಈ ಉದ್ಯೋಗ ಏನಿದೆ, ಅದರಲ್ಲಿ ಅವರು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿ ಇದು ನಮ್ಮಿಂದ ಪಡೆಯತಕ್ಕಂಥ ಗ್ರಾಹಕರಿಗೆ ಅದು ಒಂದು ಅವರ ಬದುಕಿಗೆ ಒಂದು ಬೆಳಕಾಗಿ ಇರಬೇಕು ಅನ್ನುವಂತಹ ಆ ಧಾರ್ಮಿಕ ಚಿಂತನೆ ಇದೆಯಲ್ಲ, ಅದರಿಂದ ಈ ಕೆಲಸಗಳು ನಿರ್ವಿಘ್ನವಾಗಿ ನಡೀತಾ ಇದೆ. ಸಂಸದ ಪಾಲ್ದಾರರು ಜಿತೇಂದ್ರ ಕೊಟ್ಟಾರಿ, ಸಂಪತ್ ಕುಮಾರ್ ಶೆಟ್ಟಿ, ಕಾರ್ಪೊರೇಟರ್ ಸಂದೀಪ್, ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಸುರೇಶ್ ರೈ, ಉದ್ಯಮಿ ಲೋಕನಾಥ ಶೆಟ್ಟಿ ಬಿನ್ನೆರಾದ ಪಾಲ್ದೆ ತೊಂದಿರು. ಸಂಸದ ಪಾಲ್ದಾರರು ಜಿತೇಂದ್ರ ಕೊಟ್ಟಾರಿ ಬೊಕ್ಕ ಸಂಪತ್ ಕುಮಾರ್ ಶೆಟ್ಟಿ ಈ ಪೊರ್ತುಡಿತದು ಲೋಟಸ್ ಗ್ಯಾಲಕ್ಸಿ ಕಟ್ಟುನಡು ಅಂಗಡಿಲೇನು ದೆತೊನ್ನಕ್ಲೆಗ್ ಅಂಗಡಿಲೇನ ಬೀಗದ ತರ್ಕೊಲುನು ಬಿನ್ನೆರಡ ಕೊರ್ಪಾಯರು. ಪುತ್ತೂರು ತಾಲೂಕದ ಉಬರ್ದು ಬೆಳ್ತಂಗಡಿ ತಾಲೂಕದ ಗುರುವಾಯನಕೆರೆಗೆ ಜೋಡ್ಸಾವನ ಲೋಕೋಪಯೋಗಿ ಇಲಾಖೆದ ಮಾರ್ಗದ ಕೈತಲು ಬೆಳ್ತಂಗಡಿ ಪಣೆ ನೀರಾವರಿ ಯೋಜನೆದ ಪೈಪ್ ಲೈನ್ ಕಾಮಗಾರಿ ಒಟ್ರಾಸಿ ನಡೆತೊಂದುಂಡು ಸಿಪಿಎಂ ಬೆಳ್ತಂಗಡಿ ತಾಲೂಕು ಸಮಿತಿ ಸದಸ್ಯರು ಶೇಖರ ಲಾಯ್ಲ ದೂರ್ದೇರು. ಪುತ್ತೂರು ತಾಲೂಕದ ಉಬಾರಡ್ದು ಬೆಳ್ತಂಗಡಿ ತಾಲೂಕದ ಗುರುವಾಯನಕೆರೆ ಜೋಡ್ಸಾವನ ಲೋಕೋಪಯೋಗಿ ಇಲಾಖೆದ ಮಾರ್ಗದ ಕೈತಲು ಬೆಳ್ತಂಗಡಿ ಪಣೆ ನೀರಾವರಿ ಯೋಜನೆದ ಪೈಪ್ ಲೈನ್ ಕಾಮಗಾರಿ ಸರಿಯಾದ ನಡೆತೊಂದಿಜ್ಜಿಂದು ಸಿಪಿಎಂ ಬೆಳ್ತಂಗಡಿ ತಾಲೂಕು ಸಮಿತಿ ಸದಸ್ಯರು ಶೇಖರ ಲಾಯ್ಲ ದೂರ್ದೇರು. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ದೂರು ಕೊಡ್ತೀರು. ಈ ಕಾಮಗಾರಿಗೆ ಕರ್ನಾಟಕ ನೀರಾವರಿ ನಿಗಮಡ್ದು ದುಂಬತ್ತ ಒಪ್ಪಿಗೆ ತಂದುಜಿருந்து ಬೆಳ್ತಂಗಡಿ PWD ಅಧಿಕಾರಿಗಳು ತನಕ ಮಾಹಿತಿ ಕೊಡ್ತೀರು. ಮಾರ್ಗದ ಬರಿಟ್ ಅಪಾಯದ ಗುಂಡಿ ತೋಡ್ದು ಮಲ್ಲ ವಜ್ರಂದ ಪೈಪ್ ಲೈನ್ ಪಾಡೊಂದುಂಡು. PWDಗೆ ಸೇರ್ನ ಮಾರ್ಗೊಡ್ದು ಸುಮಾರು 7 ಮೀಟರ್ ಅಂತರ ಬುಡ್ದು ಕಾಮಗಾರಿ ನಡಪಾವೋಡು ಪಂಪ ನಿಯಮ ಇತ್ತಂಡಲ ಐನು ಮೀರ್ದು ಕಾಮಗಾರಿ ನಡತೊಂದುಂಡು. ಒಂದೆಡ್ದಾದು ನನ್ನ ಮಿತ್ತಿಗೆ ಮಾರ್ಗ ಅಗೆಲ ಮಲ್ಪನಾಗ ಈ ಪೈಪ್ ಲೈನ್ ಗರ್ಪೋಡೈನ ಸ್ಥಿತಿಗತಿ ಎದುರಾವು. ಒಂದೆಡ್ದು ಸಾರ್ವಜನಿಕ ತೆರಿಗೆದ ಕಾಸು ನಷ್ಟ ಆಪುಂಡು ಮಾರ್ಗದ ಕೈತಲು ಗುಂಡಿ ತೋಡು ನಡೆದವರ ಅವಘಡ ಆಯರ್ಲಯಾವು.
ಜಿಲ್ಲಾಧಿಕಾರಿಗಳು ತುರ್ತು ಗುಮನ ಕೊರದು ಕಾಮಗಾರಿ ತಡೆತದು ಪಿಡಬ್ಲ್ಯೂಡಿ ನಿಯಮದಂಚ ರಕ್ಷಣೆ ಕಾತೊಂದು ಕಾಮಗಾರಿ ದುಂಬರಿಪೆರೆ ನಿರ್ದೇಶನ ಕೊರಡು ಇಜ್ಜಿಂಡ ದುಂಬುಗೂ ಕಾನೂನು ರೀತಿಯ ಕ್ರಮಕ್ಕೂ ದುಂಬು ಕೋಡಾಪುಂದು ಶೇಖರಲಾಯಿಲ ಬೆಳ್ತಂಗಡಿ ಜನಕ್ಲಿನ ಪರವಾದ ಕೊರನ ದೂರುಡು ತೆರಿಪಾದಿರು ದೂರದ ನಕಲನ್ನು ಪಿಡಬ್ಲ್ಯೂಡಿ ಕರ್ನಾಟಕ ನೀರಾವರಿ ನಿಗಮ ಪುತ್ತೂರು ಸಹಾಯಕ ಕಮಿಷನರ್ ಬೊಕ್ಕ ಬೆಳ್ತಂಗಡಿ ತಹಸೀಲ್ದಾರ್ಗೆ ಕೊರ್ತುನೊಂದು ಆರೋಪಂತೀರು. ರಸ್ತೆ ಬದಿಯಲ್ಲಿ ಒಂದು ಅಪಾಯಕಾರಿಯಾದಂಥ ಚರಂಡಿ ತೋಡುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅನುಮತಿ ಪಡಿಬೇಕು. ಆದರೆ ಏತ ನೀರಾವರಿ ಯೋಜನೆಯ ಸಂಬಂಧಪಟ್ಟ ಇಲಾಖೆ ಏನಿದೆ ಆ ಇಲಾಖೆ ಸಂಬಂಧಪಟ್ಟ PWD ಇಲಾಖೆ ಯಾವುದೇ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಅನಧಿಕೃತವಾಗಿ ಈ ರೀತಿಯ ಒಂದು ಅಪಾಯಕಾರಿ ಚರಂಡಿಯನ್ನು ಇವತ್ತು ತೋಡ್ತಾ ಇದೆ. ಇದರಿಂದಾಗಿ ಶಾಲೆ ಹೋಗುವ ಮಕ್ಕಳು ಮುಖ್ಯವಾಗಿ ಅತ್ಯಂತ ಕಷ್ಟದಾಯಕವಾಗಿ ಆ ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ಯಾಕಂತೇಳಿದರೆ ಗುರುವಣಿಕೆರೆ ಉಪ್ಪಿನಂಗಡಿ ರಸ್ತೆಯೇ ತುಂಬ ಅಗಲಕ್ಕಿರಿದಾದ ಒಂದು ರಸ್ತೆ. ಅಲ್ಲಿ ದಿನಪ್ರತಿ ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ. ಸಾರ್ವಜನಿಕರು ಕೂಡ ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಜನರು ಇದ್ದಾರೆ. ಮತ್ತು ವಾಹನ ಸವಾರರು ಕೂಡ ಕಷ್ಟ ಪಡಬೇಕಾದ ಸಂದಿಗ್ಧ ಪರಿಸ್ಥಿತಿ ಇರುವಾಗ ಈ ಬಗ್ಗೆ ತಕ್ಷಣ ಕಾನೂನು ಕ್ರಮ ಏನು ಈ ರೀತಿ ಅನಧಿಕೃತವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ರಸ್ತೆಯಿಂದ ತುಂಬ ದೂರದಲ್ಲಿ ಈ ಪೈಪ್ಲೈನನ್ನು ಅಳವಡಿಸಬೇಕು ಅನ್ನುವ ಒತ್ತಾಯದ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು PWD ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ. ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಎದುರ್ದ ದೇವರಮಾರ ಕಂಬಳದ ಕಂಡುಡು 2023 ಜನವರಿ 28 ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡಪೆರೆ ಉಂಟು. 30ನೇ ವರ್ಷದ ಕಂಬಳದ ಕರೆಮೂರ್ತ ಕಾರ್ಯಕ್ರಮ ಸೋಮವಾರ ನಡಪಾಯರು. ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರ್ದ ದೇವೆರೆಮಾರ ಕಂಬಳದ ಕಂಡುಡು 2023 ಜನವರಿ 28 ನಡಪೆರೆ ಉಪ್ಪನ 30ನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳದ ಕರೆಮೂರ್ತ ಕಾರ್ಯಕ್ರಮ ಸೋಮವಾರ ನಡತಂಡೆ. ಸುರುಕು ದೇವಸ್ಥಾನೋಡು ಪ್ರಾರ್ಥನೆ ಮಲ್ತದು ದೇವಸ್ಥಾನದ ಕಂಡುಡುಪನ ನಾಗನ ಕಟ್ಟೆಡು ವಿಶೇಷ ಪ್ರಾರ್ಥನೆ ಸಂದಾದು ಕೊಟ್ಟುಡು ಕಡ್ತದು ಕಂಬಳಗು ಕರೆಮೂರ್ತ ಮಲ್ತೇರು. ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಸಮಿತಿ ಗುರುಕಾರ್ಯರು ಎನ್ ಚಂದ್ರಹಾಸ ಶೆಟ್ಟಿ, ಸಂಚಾಲಕಿರ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ, ಪ್ರಧಾನ ಕಾರ್ಯಂತಿರು PV ದಿನೇಶ್ ಕುಲಾಲ್, ಕೋಶಾಧಿಕಾರಿ ಈಶ್ವರ ಭಟ್ ಪಂಜಿಗುಡ್ಡೆ, ಒತ್ತುಗುರು ಕಾರ್ಯರು ಶಿವರಾಮ್ ಆಳ್ವ, ವಸಂತ್ ಕುಮಾರ್ ರೈ, ಜಾಕಿಮ್ ಡಿಸೋಜ, ಜಿನ್ನಪ್ಪ ಪೂಜಾರಿ ಮುರ, ನಿರಂಜನ್ ರೈ ಮಠಂತಬುಟ್ಟು, ಜೊತೆ ಕಾರ್ಯಂತಿರು B ಪ್ರೇಮಾನಂದ ನಾಯ್ಕ್ ಇಂಚ ಪದಾಧಿಕಾರಿಗಳು ಸದಸ್ಯರಿ ಪೊರ್ತುಡಿತ್ತೇರು. ಸಜಿಪ ಮೂಡ ಗ್ರಾಮದ ಕಲ್ಲಕುಮೇರು ಕಲ್ಲಗುಂಡಿಡು ವರ್ಷಲ ಅರೆಗಲುಡು ಬೆನ್ನಿದಕ್ಲು ನೀರುಗಾದು ತೋಡುಡು ಗೂವೆಲು ತೋಡುದು ರಿಂಗ್ ಪಾಡ್ದು ಮುಚ್ಚಿದು ನೀರು ದೆಪ್ಪೊಡಿತಂಡು ಅಡ ಇತ್ತೆ ಎಲ್ಯ ನೀರಾವರಿ ಇಲಾಖೆದು 2 ಕೋಟಿ ರೂಪಾಯಿ ಖರ್ಚಿಡು ಕಿಂಡಿ ಅಣೆಕಟ್ಟ ಆತಂಡು ಇತ್ತೆ ಅಬಗೆಟ್ ಒಂಜಿ ವರದಿ. ಸಜಿಪ ಮೂಡ ಗ್ರಾಮದ ಕಲ್ಲಕುಮೇರು ಕಲ್ಲಗುಂಡಿಡು ವರ್ಷಲ ಅರೆಗಲಡು ಬೆನ್ನಿದಕ್ಲ ನೀರ್ಗಾದು ತೋಡುಡು ಗೋವೆಲ್ ತೋಡುದು ರಿಂಗ್ ಪಾಡ್ದು ಮುಚ್ಚಿದು ನೀರು ದೆಪ್ಪೊಡಿತಂಡು ಮಾಮಲ್ಲ ತೋಡುಗು ವರ್ಷಲ ಕಂಗು ಪಾಡ್ದು ಪಾಪ ಮಲ್ತದು ಅಪಾಯ ಆವಂದಂಚ ಭಾರಿ ಜಾಗೃತಿಡು ತೋಡು ಕಡಪೊಡಿತಂಡು ಅಣ ಇತ್ತೆ ಕಲ್ಲಕುಮೇರು ಕಲ್ಲಗುಂಡಿಡು ಕಿಂಡಿ ಅಣೆಕಟ್ಟ ಆತಂಡು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಸಂಗತಿ ದುಂಬುದಿದು ಇತ್ತೆ ಎಲ್ಲಿ ನೀರಾವರಿ ಇಲಾಖೆದು 2 ಕೋಟಿ ರೂಪಾಯಿ ಖರ್ಚಿಡು ಕಿಂಡಿ ಅಣೆಕಟ್ಟ ಆತಂಡು ಇತ್ತೆ ಅಣೆಕಟ್ಟುಗೂ ಗೇಟ್ ಮಲ್ತೈತದು 5 ಕಿಲೋಮೀಟರ್ ಮುಟ್ಟಲ ಅಣೆಕಟ್ಟುಡು ನೀರು ಎರ್ಕದು ತುಯ್ಯಲ ಭಾರಿ ಪೊರ್ಲು ತೋಜಂದುಂಡು ಮರಿಯಲ ಬತ್ತಿನ ಪಂಡಯಾವು ರಿಂಗ್ ಮಣ್ಣು ಪೋವಂದಂಚ ರಕ್ಷಣೆ ಮಲ್ಪುಡಾಯಿನ ಸಾಸ ಮಲ್ಪುಡಿತ್ತಂಡು ಅಡ ಇತ್ತೆ ತೋಟುಲೆಗ್ ತಾಗದೆ ಎಡೇನ ನೀರಿತ್ತದು ತೋಟುಗು ನೀರು ಬುಡುಡಾಯಿನ ಅಗತ್ಯನ ಇಜ್ಜಂದಂಚ ನೀರು ತೋಜಂದುಂಡು ಆತೆ ಅತ್ತು ಸುತ್ತಮುತ್ತದ ಗೋವೆಲೆಗ್ಲ ಒಂದೆಡ್ದು ಬೋಡಾಯಿನಾತ್ ಪ್ರಯೋಜನ ಆಯರ ಉಂಡು ಊರ್ದ ಬೆನ್ನಿದಕ್ಲು ಅಭಿಪ್ರಾಯ ತಿರಿಪಾದಿರು. ಒಡಿಪು ಜಿಲ್ಲೆಡು ತಿರ್ಗಾಟ ಉದ್ಯಮ ಗೆಲ್ಮನ ಪಡೆ ಒಂದುಂಡು ಮಲ್ಪೆ ಬೀಚ್ಗೆ ರಾಜ್ಯ ಬೊಕ್ಕ ಬೇತೆ ಬೇತೆ ರಾಜ್ಯಲೆಡ್ದು ಜನ ಬರಿಯರ ಶುರು ಆತಂಡು ವಾಟರ್ ಸ್ಪೋರ್ಟ್ಸ್ ಸೇವೆ ಪಿರ ಶುರು ಆತಂಡು ಇತ್ತೆ ಮಲ್ಪೆ ತಿರ್ಗಾಟ ಉದ್ಯಮ ಬಗೆಟು ಒಂಜಿ ವರದಿ. ಒಡಿಪು ಜಿಲ್ಲೆಡು ತಿರ್ಗಾಟ ಉದ್ಯಮ ರೈಸಿನ ಕಾಲ ಬೈದಂಡು ಮರಿಯರ ಕರಿದು ಚಳಿಗಾಲ ಶುರುವಾನಗ ಅರಬ್ಬಿ ಕಡಲು ಬರೀ ಶಾಂತ ಸ್ಥಿತಿಗೆ ಬೈದಂಡು ಮಲ್ಪೆ ಬೀಚ್ಗೆ ರಾಜ್ಯ ಬೊಕ್ಕ ಬೇತೆ ರಾಜ್ಯಲೆಡ್ದು ತಿರ್ಗಾಟದಕ್ಲು ಬರಿಯರ ಶುರು ಆತಂಡು ಮಲ್ಪೆ ಕಡಲ ಬರಿ ಬೊಕ್ಕ ಬೀಚ್ಲೆಗ್ ಭಾರಿ ಜನ ಬರೊಂದುಲ್ಲೇರು ವರ್ಷದ ಆ ಕೇರಿಯಾ ಒಂದುಪ್ನಗ ಜನ ಹೆಚ್ಚಾದ ಕುಟುಂಬದ ಒಟ್ಟಿಗೂ ಬರೊಂದುಲ್ಲೇರು ಕಾಂಡ 7 ಗಂಟೆ ಹಿಡ್ದೆ ಗಾಡಿಲು ಮಲ್ಪೆಗ್ ಸಾಲಾದ ಬರೊಂದುಲ್ಲ ಬೆಂಗಳೂರು ಮೈಸೂರು ಮಂಡ್ಯ ಹಾವೇರಿ ಬೊಕ್ಕ ಗದಗ ಮಾತ್ರ ಆತು ಮಹಾರಾಷ್ಟ್ರೋಡ್ಲ ತಿರ್ಗಾಟದಕ್ಲು ಭೇಟಿ ಕೊರೊಂದುಲ್ಲೇರು ಜೋಕುಳು ಹಿರಿಯರು ಇಂಚ ಮಾತ್ರೆಗ್ಲ ನೀರು ಪಂಡ ಭಾರಿ ಖುಷಿ
ವಾಟರ್ ಸ್ಪೋರ್ಟ್ಸ್ ಸೇವೆ ಪಿರಾ ಶುರು ಆದಿತ್ತದು ತಿರ್ಗಾಟದಕ್ಲೇನು ಮಲ್ಪಿಗೆ ಬರ್ಪಾವುಂಡು ಕಡಲ್ಡು ಓಡ ಸಂಚಾರ ಬೊಕ್ಕ ಬೇತೆ ಸಾಸ ಗೊಬ್ಬುಲೇನು ಬಯಕದಿರು ಸಿವಾಗ್ ಬೊಕ್ಕ ಐಲ್ಯಾಂಡ್ ಜೋಕ್ಲು ಹೆಚ್ಚಾದುಲ್ಲ ಕಡಲಡು ನೀಂದುನ ಬೋಟಿಂಗ್ ಸೈಂಟ್ ಮೇರಿ ಕುದ್ರುಗು ಪೋದು ಖುಷಿ ಪಡೆಪುನ ಇಂಚಿತನ ಮಾತ ಅನುಭವ ಗುದ್ದೆತನೊಂದು ಲೇರು ಬಯ್ಯದ ಪೊರ್ತು ಕಡಲ ಬರಿಕ ಪಾಕ ಜನ ಬರೊಂದು ಲೇರು ತಿರ್ಗಾಟದಕ್ಲಿನ ವಿಶೇಷ ಬಸ್ಸುಲು ಬೊಕ್ಕ ಬೇತೆ ಗಾಡಿಲೇಡು ಬರ್ಪುನಿಡ್ದವರ ಗಾಡಿಲೇನು ಉಂತಾವನ ಸಮಸ್ಯೆ ಟ್ರಾಫಿಕ್ ಜಾಮ್ ಉಂಡಾವನುಂಡು ಒಡಿಪು ಜಿಲ್ಲಾಡಳಿತ ಈ ಬಗೆಟ್ ಗುಮನ ಕೊರದು ತಿರ್ಗಾಟ ಉದ್ಯಮಗೂ ಅನುಕೂಲ ವಾತಾವರಣ ಮಲ್ತು ಕೊರಡಾತುಂಡು. ಪ್ಲೇಸ್ ಪೂರ ಮಸ್ತ್ ಶೋಕುಂಡು ನಾನೊಂದು ಚೂರು ಡೆವಲಪ್ ಆತುಂಡು ಎಡ್ಡೆತ್ತನು ಪಣ ಚೂರು ಕ್ಲೀನಿಂಗ್ದ ವಿಷಯಡ್ ಕೆಲವೊಂದು ವಿಷಯ ನಾನು ಚೂರು ಡೆವಲಪ್ ಆತುಂಡು ಎಡ್ಡೆತ್ತನು ಜಾಸ್ತಿ ಬೀಚ್ ಪೂರ ತೂಯರು ನಮ್ಮ ಕುಡ್ಲದಕ್ಕೂ ಜಾಸ್ತಿ ಗೋವಾಕ್ ಪೂರ ಪೋಂದುಲ್ಲೇರು ಆಂಡ ಎಂಕಾಪುನ ಮುಂದೂಲ ನಮ್ಮ ಸೈಂಟ್ ಮೇರಿಸ್ ಐಲ್ಯಾಂಡ್ ಪ್ಲೇಸ್ ಮಸ್ತ್ ಶೋಕುಂಡು ಜೋಕ್ಲೆಗ್ ಬಕ್ಕ ನಮ್ಮಕ್ ಒಂದು ಹಾಲಿಡೇಸ್ ಪೂರ ಬರ್ರೆ ಎಡ್ಡೆ ಪ್ಲೇಸ್ ನಾನು ಚೂರು ಡೆವಲಪ್ಮೆಂಟ್ ಬಕ್ಕ ಕ್ಲೀನಿಂಗ್ದ ವಿಷಯ ಕೆಲವು ವಿಷಯ ಚೂರು ಇಂಪ್ರೂವ್ಮೆಂಟ್ ಆವೋಡು. ಬೆದದ ಅಲಂಗರ್ ಶ್ರೀ ಬಡಗು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನಡು ಸೋಮವಾರ ಬೈಯಡ್ದು ರಾತ್ರಿ ಮುಟ ಶ್ರೀ ಹನುಮಗಿರಿ ಮೇಳದಕ್ಲಿಡ್ದು ಶ್ರೀಮತಿ ಪರಿಣಯ ಬೊಕ್ಕ ಉಷಾ ಪರಿಣಯ ಪ್ರಸಂಗದ ಆಟ ಗೊಬ್ಬಾಯರು ಅಂಗಾರೆ ಜ್ವಾಲಾ ಜಾಹ್ನವಿ ಪ್ರಸಂಗದ ಆಟ ನಡೆದೊಂದುಂಡು. ತುಳುನಾಡು ಜನಪದವಾದು ಉಂಡಾದು ಶಾಸ್ತ್ರೀಯವಾದ ಬುಲೆದು ಮಿತ್ತು ಬತ್ತಿನ ತುಳು ಜನಕ್ಲಿನ ಆಟ ಯಕ್ಷಗಾನ ಆದು ನಾಡ್ದ ಸಾಂಸ್ಕೃತಿಕ ಬೊಕ್ಕ ಆರಾಧನಾ ಕಲೆ ಆದು ಪೆರ್ಮೆಗೆ ಸಂದದು ಪುರಾಣ ಕಥೆಗಳನ್ನ ಜನಕ್ಲಿಗೆ ತಿರಿಪಾದು ಎಡ್ಡೆ ಸಾದಿಡೆ ಸಾಗಾವನಂಚ ಮಲ್ಪನ ಯಕ್ಷಗಾನುಡು ಪುರಾಣ ಕಥೆಗಳು ಮಾತ್ರ ಆತು ಕ್ಷೇತ್ರ ಪುರಾಣ ಜನಪದ ಇತಿಹಾಸ ಚರಿತ್ರೆಗೆ ಸಂಬಂಧಪಟ್ಟನ ಬೊಕ್ಕ ಇತದಕ್ಲು ಕಟ್ಟದ್ನ ಪ್ರಸಂಗಗಳ ಪ್ರದರ್ಶನ ಆವನುಂಡು. ಬೆದ್ರದ ಅಲಂಗರ ಶ್ರೀ ಬಡಗು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನಡು ಸೋಮವಾರ ಬೈಯಡ್ದು ರಾತ್ರಿ ಮುಟ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದಕ್ಲಿಡ್ದು ಶ್ರೀಮತಿ ಪರಿಣಯ ಬೊಕ್ಕ ಉಷಾ ಪರಿಣಯ ಪ್ರಸಂಗದ ಆಟ ಗೊಬ್ಬಾಯರು ಊರ ಪರ ಊರ ಆಟದ ಅಭಿಮಾನಿಗಳು ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಹನುಮಗಿರಿ ಮೇಳದ ಆಟ ತುಗಿರು ಅಂಗಾರೆ ಜ್ವಾಲಾ ಜಾಹ್ನವಿ ಪ್ರಸಂಗದ ಆಟ ಒಂದುವೇ ಮೇಳೊಡೆದು ದಿವಂದೇರು. ನಿನ್ನ ಮನದಿಂಗಿತ ಅರಿಯದೇವರು ಮುನ್ನಡೆಯುವುದಕ್ಕಿಲ್ಲ. ಅವರು ಒಪ್ಪಿದರೆ ನನಗೂ ಒಪ್ಪಿಗೆ ಇದೆ. ಹೇಳುವುದು ಸುರಮುನಿಗಳು ಹಾಗೆ ಅಂತ ಅಸುರರಿದ್ದಲ್ಲಿಯೂ ಹೋಗ್ತೀರಿ, ಮನುಷ್ಯರಿದ್ದಲ್ಲಿಯೂ ಹೋಗ್ತೀರಿ, ಪಾತಾಳದಲ್ಲಿರುವಂತಹ ಉರಗಾದಿಗಳಿದ್ದಲ್ಲಿಗೂ ಹೋಗ್ತೀರಿ. ಇನ್ನೊಂದು ವಿಚಾರವನ್ನು ಹೇಳಬೇಕು ನಾನು. ಮುಖ್ಯವಾದಂತಹ ವಿಚಾರವೇ ಸರಿ. ಯಾಕಂತ ಹೇಳಿದ್ರೆ ಈ ಮನೆಯನ್ನು ಬೆಳಗಿದವಳು ನೀಡುವಂತಹ ಸಮಸ್ಯೆಗೆ ನಾನು ಒಳಗಾದೆ. ಈ ಸಂಕಟದಿಂದ ನಾನು ಪಾರಾಗುವ ಬಗೆಯನ್ನು ಸೌಖ್ಯಾಗಮನವೇ ಮುನಿ ವೃಂದ ತಿಲಕ ಇಬ್ಬರಿಗೂ ಕೊಡುವುದಕ್ಕೆ ಮನಸ್ಸುಂಟು. ಕನ್ಯಾಪಿತೃಗಳಿಗೆ ನಮ್ಮಲ್ಲಿ ಯಾರಿಗೆ ಕೊಟ್ಟರು ಚಿಂತಿಲ್ಲ ಅಂತ ಉಂಟು. ಯಾರಿಗೆ ಕೊಡಬೇಕು ಅಂತ ಸಮಸ್ಯೆ. ಒಬ್ಬಳನ್ನು ಮದುವೆ ಆಗುವುದಕ್ಕೆ ಇಬ್ಬರ ಹೊಡೆದಾಟವ? ಹೊಡೆದಾಟ ಇಲ್ಲಿ ಮತ್ತೆ ಈಗ ನಿನ್ನ ವರದ ಮೆರೆದಾಟ ಆಗಬೇಕು. ಸಾಲದು ಕಳೆದುಕೊಂಡ ಹೆಂಡತಿಯನ್ನು ತುಚ್ಛೀಕರಿಸುವುದಕ್ಕೆ ನಿವಾರಿಸುವುದಕ್ಕಾಗಿ ನೀನು ಬಳಸಿಕೊಂಡ ಬಾಣಾಸುರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣ ಬಲಿಗೆ ತಲಿಸಿದ ಕಡ್ಡಿ ಮುರಿಯುವುದಕ್ಕೆ ನಮ್ಮವರಲ್ಲಿ ನೋಡುವ ಬಂದವರಲ್ಲಿ ಕಡ್ಡಿ ಮೂಡಿಯವರು ಯಾರು ನಿಶ್ಚೀವರು ಅಂತ ಹೇಳಿ ಅದನ್ನು ಮತ್ತೆ ಒಂದುಗೂಡಿಸಬೇಕಾ? ಹೌದು. ನೀನು ಬುದ್ಧಿವಂತನ? ನಾನೇ ಅಜೇಯ ಅನ್ನೋ ಹಾಗೆ ಯಾರು ಭಾವಿಸಬಾರದು. ನಾನು ಅಜೇಯನಲ್ವ ಈಗ? ಖಂಡಿತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ದೇವರು? ನಿನಗಿಂತಲೂ ಪರಾಕ್ರಮಿಗಳಿರುವುದಕ್ಕೆ ಸಾಧ್ಯ. ಈ ಚಳಿಗಾಲದಲ್ಲಿ ಚಳಿ ಸರ್ವೇ ಸಾಮಾನ್ಯ. ಚಳಿಗಾಲದಲ್ಲಿ ಚಳಿ ಆಗ್ತದೆ, ಬೇಸಿಗೆಯಲ್ಲಿ ಬಿಸಿಯಾಗುತ್ತದೆ. ಹೌದು. ಮಳೆಗಾಲದಲ್ಲಿ ಮಳೆ ಬರ್ತದೆ, ತಂಪಾಗ್ತದೆ. ಹೌದು ಹೌದು. ಆ ಕಾಲಕ್ಕೆ ಯಾವ್ದಾಗಬೇಕು ಅದು ಆಗೇ ಆಗುತ್ತೆ. ಈ ಕಾಲದಲ್ಲಿ ನನಗೆ ಈ ರೀತಿಯ ಬದಲಾವಣೆ ಯಾಕೆ ಅಂತ ಗೊತ್ತಾಗೋದಿಲ್ವ? ಇದು ಆಗಲೇಬೇಕೆ? ಎಚ್ಚರಗೊಳಿಸಿಗಿನ್ನನು ಜರೆದು ಹೊರ ತಳ್ಳುವನೋ ಒತ್ತಿ ಸೇವೆಯನ್ನು ಕನಸಿನಲ್ಲಿ ನಿಮ್ಮನ್ನು ಕಂಡದ್ದು ನಾನು, ನೀವು ನನ್ನ ಬಳಿಗೆ ಬಂದದ್ದು, ನನಗೆ ಹೇಳದೆ ಮತ್ತೆ ಹೊರಟು ಹೋದದ್ದು, ಮೋಸ ಮಾಡಿದ್ದು ನೀವು, ವಂಚನೆ ಮಾಡಿದ್ದು ನೀವು, ನನ್ನಲ್ಲಿ ಕೇಳ್ತೀರಾ ಯಾರು ಅಂತ?
ಹೇಗೆ ಗಾಂಧರ್ವ ಈ ಪ್ರಕಾರ ಗಾಂಧರ್ವ ಅವಳು ನಿಮಗೆ ಮಗಳು, ಈಗ ನನಗೆ ಅವಳು ಸತಿ, ಆದ ಕಾರಣ ನೀವು ನನಗೆ ಮಾವ ಅಯ್ಯ. ನನ್ನ ಮೊಮ್ಮಗನಿಗೂ ಮದುವೆಯಾಯಿತು. ನಾನು ಏನನ್ನೂ ಯೋಚಿಸಿದ್ದೇನೆಯೋ ಅದಕ್ಕೆ ನೀವು ಪೂರಕರಾಗಿ ವ್ಯವಹಾರ ಮಾಡಿದ್ದೀರಿ. ಹಾಗಾಗಿ ಸಂತೋಷಿತನಾಗಿದ್ದೇನೆ. ಮುಂದೆ ಏನಾಗಬೇಕು, ಹೇಗಾಗಬೇಕು ನಿಮ್ಮ ಹೇಳಿಕೆಯಲ್ಲಿ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನಲಾತ್ ಸುದ್ದಿ ಬಕ ಮನರಂಜನೆಗೆ ತೂಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲು.